ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ and welcome to the channel. Say hi. Hi. All right. So ಇವತ್ತು we just decided ತುಂಬಾ ದಿನ ಆಯ್ತು ಮನೆಯಲ್ಲೇ ಇದೀವಿ, ಸ್ವಲ್ಪ ಹೊರಗಡೆ ಹೋಗೋಣ, ಮೈಂಡ್ ಫ್ರೆಶ್ ಆಗುತ್ತೆ ಅಂತ. ಇಬ್ರು ಏನ್ ಮಾಡ್ತಾ ಇದೀವಿ ಅಂದ್ರೆ, ಬಿಕಾಸ್ ಅವರು ವರ್ಕ್ ಹೋಗ್ತಾ ಇಲ್ಲಲ್ಲ ಈಗ, ಮೊಬೈಲ್ ನೋಡೋದು, ಅವ್ರು ಏನಾದ್ರೂ ಒಂದು ಸೀರೀಸ್ ನೋಡ್ತಾ ಇದ್ದಾರೆ, ಸ್ಟ್ರೇಂಜರ್ ಥಿಂಗ್ಸ್, ನಾನು ಮಸಾಬಾ ನೋಡ್ತಾ ಇದ್ದೀನಿ, ಇಬ್ರು ನಮ್ ಫೋನಲ್ಲಿ ಇರ್ತೀವಿ. ವಿ ಆರ್ ಜಸ್ಟ್ ಈ ತರ ಟೈಮ್ ಪಾಸ್ ಮಾಡ್ತಾ ಇದೀವಿ. ಅದರ್ವೈಸ್ ನಾನು ವರ್ಕೌಟ್ ಮಾಡ್ತೀನಿ, ಇವರು ಯೋಗ ಮಾಡ್ತಾರೆ, ರೈಟ್? ಇಟ್ಸ್ ಬೀನ್ ಅ ವೆರಿ ರಿಲ್ಯಾಕ್ಸ್ ಟೈಮ್ ತರ. ಬಟ್ ಮೈಂಡ್ ಆಕ್ಟಿವ್ ಆಗಬೇಕು, ರಿಫ್ರೆಶ್ಮೆಂಟ್ ಬೇಕು ಅಂದ್ರೆ ವಿ ಹ್ಯಾವ್ ಟು ಗೋ ಔಟ್ಸೈಡ್ ಅಲ್ಲ, ಹೊರಗಡೆ ಪ್ರಪಂಚ ನೋಡೋದು, ಯುನೋ ಜಸ್ಟ್ ಎಂಗೇಜಿಂಗ್ ಇನ್ ಸಮ್ ಆಕ್ಟಿವಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಆಲ್ಸೋ ಇವತ್ತು ನೀವು ಹೇಳೋಣ ಎಲ್ಲಿ ಹೋಗ್ತಾ ಇದೀವಿ ಅಂತ. ಎಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದೀವಿ, ನಮ್ಮ ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ತಿಳಿಸ್ತಾ ಇದೀವಿ. ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ, ಐ ಆಮ್ ಫಾರ್ ಶ್ಯೂರ್ ಅದನ್ನ ತಿಳಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ನಾನು ಇವರ ಲಾಸ್ಟ್ ಡೇ ವರ್ಕಿಂಗ್ ಡೇ ಅಂತ ಹಾಕಿದ್ನಲ್ಲ, ಇವರ ಕೊನೆಯ ದಿನದ ಕೆಲಸ ಅಂತ, ಆ ವಿಡಿಯೋದಲ್ಲಿ ಇವ್ರಿಗೆ ಏನು ಫುಡ್ ಐಟಮ್ಸ್ ಕೊಟ್ಟಿದೆ ಅದನ್ನ ಹಾಕಿದೆ. ಬೆಳಿಗ್ಗೆ ಓಟ್ಸ್ ಇತ್ತು ಆಯ್ತಾ ಆ ವಿಡಿಯೋದಲ್ಲಿ. ಮಧ್ಯಾಹ್ನಕ್ಕೆ there was ಕೋಲ್ಡ್ ಸ್ಯಾಲಡ್, ಅದ್ರ ಜೊತೆಗೆ ಸಾರ್ಟೆಡ್ ವೆಜಿಟೇಬಲ್ಸ್, ಆಮೇಲೆ ಏನಿತ್ತು, ಎಗ್ ಇತ್ತು. ಸೊ ಎಲ್ಲರೂ ನೀವು ಬರೀ ಇದೇ ತಿಂತೀರಾ, ರಾಗಿ ಮುದ್ದೆ, ದೋಸೆ, ರೋಟಿ ಇದೆಲ್ಲ ಮಾಡಲ್ವಾ ಅಂತ ಕೇಳ್ತಾ ಇದ್ದಾರೆ. ನಾನು ಮಾಡ್ತೀನಿ ಆ ತರ ಫುಡ್ ಐಟಮ್ಸ್ ಎಲ್ಲ ನಾವು ತಿಂತೀವ. ಅದು ಅವತ್ತಿನ ದಿನದಷ್ಟೇ. ಯೂಶಲಿ ವಾರಕ್ಕೊಂದು 2-3 ದಿನ ಆದ್ರೂ ಚಿಕನ್, ಮತ್ತೆ ಒಂದ್ 2-3 ದಿನ ಯಾವತ್ತಾದ್ರೂ ರೈಸು ಮತ್ತೆ ಪನ್ನೀರ್ ಎಲ್ಲ ತಿಂತೀವಿ, ಎಲ್ಲ ವೆರೈಟೀಸ್. ಮುದ್ದೆನು ವಾರಕ್ಕೊಂದಿನ ಮುದ್ದೆ, ಸೊ ಎಲ್ಲಾ ವೆರೈಟಿನೂ ತಿಂತೀವಿ. ಅದು ಅವತ್ತಿನ ಪರ್ಟಿಕ್ಯುಲರ್ ಡೇಗೆ ಅದು ಅವಾಗ ಜಾಸ್ತಿ ಬರೀ ತರಕಾರಿ ಅನ್ಸಿತ್ತು ನಿಮ್ಗೆ, ಬಿಕಾಸ್ ನಾವು ಬ್ಯಾಲೆನ್ಸ್ ಮಾಡ್ತೀವಿ. ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈಗ ಕ್ಲಿಪ್ಸ್ ಹಾಕ್ತಾ ಇದ್ದೀನಿ ನಾವು ಏನೇನು ಫುಡ್ ಐಟಮ್ಸ್ ತಿಂತೀವಿ ಅಂತ. ವಿ ಮೇಕ್ ಶೋರ್ ಪ್ರತಿಯೊಂದು ಮೀಲ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಕಾರ್ಬ್ಸ್ ಇರಬೇಕು, ಪ್ರೋಟೀನ್ ಇರಬೇಕು, ಫ್ಯಾಟ್ ಇರಬೇಕು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರಬೇಕು, ಫೈಬರ್ ಇರಬೇಕು, ಎಲ್ಲಾದರೂ ಬ್ಯಾಲೆನ್ಸ್ ಆಗಿರುತ್ತೆ ಒಂದು ಮೀಲ್ ಆಗಿರಬೇಕು. ರಾಗಿ ಮುದ್ದೆ ನೋಡ್ತಾ ಇದ್ದೀರಾ, ದೋಸೆ ನೋಡ್ತಾ ಇದ್ದೀರಾ, ರೋಟಿ ನೋಡ್ತಾ ಇದ್ದೀರಾ, ಮೀನ್ ನೋಡ್ತಾ ಇದ್ದೀರಾ, ಕ್ರ್ಯಾಬ್ ನೋಡ್ತಾ ಇದ್ದೀರಾ, ಚಿಕನ್, ಎಗ್, ಎಲ್ಲಾ ತರದ ಫುಡ್ ಐಟಮ್ಸ್ ನೀವೇನೇನ್ ತಿಂತೀರಾ ಅದನ್ನ ನಾವು ಕೂಡ ತಿಂತೀವಿ. ಸೊ ಜಸ್ಟ್ ಡೋಂಟ್ ವರಿ. ಈ ಔಟ್ಫಿಟ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇದು ತಗೊಂಡು ಆಲ್ಮೋಸ್ಟ್ 2 years ಆಯ್ತು. ನಾನು ಇವತ್ತೇ ಹಾಕ್ತಾ ಇದ್ದೀನಿ. ಲೆಟ್ಸ್ ಸಿ. ಮೀಡಿಯಂ ಸೈಜ್. ಇದಕ್ಕೆ ಈ ಸ್ಕರ್ಟ್ನ ಆಫ್ ಮಾಡಿದ್ದೀನಿ. ಎನಿವೇಸ್, ಬೇಗ ರೆಡಿ ಆಗೋಣ. ಓಕೆ, ನಾನು ಇವಾಗ ಅವಾಗ ತೋರಿಸಿದ್ದೆ ಒಂದು ಬಟ್ಟೆ, ಇವಾಗ ಹಾಕ್ತಾ ಇರೋದೇ ಇನ್ನೊಂದು. ಬಿಕಾಸ್ ಅದು ಹಾಕ್ಲಾ ಇದು ಹಾಕ್ಲಾ, ಸ್ಲೀವ್ಲೆಸ್ ಹಾಕಿದ್ರೆ ಮಾಲಲ್ಲಿ ಚಳಿ ಇರುತ್ತೆ. ಇವಾಗ ಎಸಿನೂ ಆಫ್ ಮಾಡಿದ್ದೀನಿ, ಫುಲ್ ಚಳಿ ಆಗ್ತಾ ಇದೆ. ಸೊ ಕನ್ಫ್ಯೂಷನಲ್ಲಿ ಇದು ಪ್ಯಾಂಟ್ ಚೇಂಜ್ ಮಾಡಿ, ಟಾಪ್ ಚೇಂಜ್ ಮಾಡಿ, ಸ್ಕರ್ಟ್ ಚೇಂಜ್ ಮಾಡಿ, ಫೈನಲಿ ಒಂದಕ್ಕೆ ಸೆಟಲ್ಮೆಂಟ್ ಆಗಿದ್ದೀನಿ. ಎನಿವೇಸ್, ಇವಾಗ ಕ್ವಿಕ್ಲಿಯಾಗಿ ರೆಡಿ ಆಗೋಣ. ಸೊ ಇವತ್ತು ಮಾಯಶ್ಚರೈಸರ್ಗೆ ಐ ಆಮ್ ಯೂಸಿಂಗ್ ಮಾಮಾಅರ್ತ್ ಅವರ ವೈಟಮಿನ್ ಸಿ ಆಯಿಲ್ ಫ್ರೀ ಫೇಸ್ ಮಾಯಶ್ಚರೈಸರ್. ಲೆಟ್ಸ್ ಸಿ ಇದ್ರ ಟೆಕ್ಸ್ಚರ್ ಹೇಗಿದೆ ಅಂತ. ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ವೆರಿ ಲೈಟ್ ವೇಟ್. ಆಹಾ, ಯು ನೋ ವಾಟ್ಸ್ ದ ಬೆಸ್ಟ್ ಥಿಂಗ್, ಇದ್ರ ಸ್ಮೆಲ್ ಇದೆಯಲ್ಲ, ಟೀ ಟ್ರೀ ಸ್ಮೆಲ್ ಇದೆ. ಆಹಾ, ಫೇಸ್ ಮಾಯಶ್ಚರೈಸ್ ಆಗಿದೆ ಅಂದಮೇಲೆ ನಾನು ಕ್ವಿಕ್ಲಿ ಮೇಕಪ್ನ ಮಾಡ್ಬೋದು. ಓಕೆ, ತಡಾ, ನನ್ನ ಈಸಿ ಬ್ರೀಸಿ ಮೇಕಪ್. ಸೊ ಕ್ವಿಕ್ಲಿ ಮೇಕಪ್ನ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ಈ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಬರಬೇಕು ಅಂದರೆ ಅಷ್ಟೊಂದು ಸುಲಭ ಇಲ್ಲ. ಜಾಸ್ತಿ ಪ್ಲ್ಯಾನಿಂಗ್ ಮಾಡಬೇಕು. ಯಾವಾಗ ಹೊರಡ್ತಾ ಇದ್ದೀವಿ, ಯಾವ್ಯಾವ ಐಟಮ್ಸ್ನ ಶಿಫ್ಟ್ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಹೋಗುವಂಥ ಪ್ಲೇಸಲ್ಲಿ ಎಲ್ಲಿ ಸೆಟ್ಲ್ ಆಗಬೇಕು, ಎಷ್ಟು ಟೈಮ್ ತಗೊಳುತ್ತೆ ಅಡ್ಜಸ್ಟ್ ಆಗೋದಕ್ಕೆ, ಇದೆಲ್ಲ ಮ್ಯಾಟ್ರ್ ಆಗುತ್ತಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಮಾಯಶ್ಚರೈಸರ್ ನೀವು ಎಷ್ಟು ಚೆನ್ನಾಗಿ ಹಾಕ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಫೌಂಡೇಶನ್ ಬ್ಲೆಂಡ್ ಆಗುತ್ತೆ ಅಂತ. ಸೊ ನಾನು ಚೆನ್ನಾಗಿ ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ದಕ್ಕೆ ಫೌಂಡೇಶನ್ ತುಂಬಾ ಈಸಿಲಿ ಬ್ಲೆಂಡ್ ಆಗಿದೆ. Almost done. 10 minutes. Really? Makeup ಗೆ 10 minutes. ಮುಂಚೆ ರೆಡಿ ಆಗಿದ್ದಲ್ಲ. Excuse me, ಇನ್ನೇನಿದೆ ಬಟ್ಟೆ ಹಾಕೋದಕ್ಕೆ. ಎಕ್ಸಾಜುರೇಷನ್. ಬಟ್ಟೆ ಹಾಕೋದಕ್ಕೆ ಜಸ್ಟ್ 2 minutes ಸಾಕು. ಗಂಡಸರು ಹಿಂಗೆ ಎಕ್ಸಾಜುರೇಟ್ ಮಾಡ್ತಾರೆ. 10 ನಿಮಿಷದಲ್ಲಿ ಹೆಂಡತಿ ರೆಡಿ ಆದ್ರೂ. ನಾವೆಲ್ಲ ರೆಡಿ ಆಗಬೇಕು ಅಂದರೆ ಎಷ್ಟು ಹೊತ್ತು ಏನೆಲ್ಲ ಮಾಡಬೇಕು. ಬಟ್ ಹುಡುಗರಿಗೆ ವೆರಿ ಸಿಂಪಲ್, ಮಾಯಶ್ಚರೈಸರ್, ಹೇರ್ ಸ್ಟೈಲ್ ಆ್ಯಂಡ್ ಔಟ್ಫಿಟ್ ಅಷ್ಟೇ ಆ್ಯಂಡ್ ದೇ ರೆಡಿ. ಹೇಳಿ ಕಂದ, ಎಷ್ಟು? 11 minutes
ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ಗೆ ನಾನು ತೊಗೊಂಡಿರೋದು 11 minutes, ಬಟ್ ಮೈ ಹಸ್ಬೆಂಡ್ ಸೇಸ್ 1 hour. ಆನ್ ಸ್ಕ್ರೀನ್ ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇರೋದ್ರಿಂದ ಪ್ರೂಫಲ್ಲಿದೆ. ಸುಳ್ಳು ಹೇಳ್ತೀರಾ? ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಹಾಕಿದಾಗ ಎಲ್ಲರೂ ಕೇಳ್ತಾ ಇದ್ರಿ ಯಾವ ಪರ್ಫ್ಯೂಮ್ ಅಂತ. ನಂದು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅವ್ರದ್ದು ಸ್ಟ್ರಾಬೆರಿ ಪೌಂಡ್ ಕೇಕ್, ದೀಪು ಅವ್ರದ್ದು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅವ್ರದ್ದು ಡಾರ್ಕ್ ಕಿಸ್. ಅವ್ರಿಗೆ ಅದಿಷ್ಟ, ನನಗೆ ಇದಿಷ್ಟ. ಬೋತ್ ಆರ್ ರಿಯಲಿ ಗುಡ್. ಬಟ್ ಇಷ್ಟು ದೊಡ್ಡ ಪರ್ಫ್ಯೂಮ್ ತಗೊಳ್ಳೋ ಬದಲು ಐ ವುಡ್ ಸಜೆಸ್ಟ್ ಇಷ್ಟು ತಗೊಂಡ್ರೆ ಸಾಕು ಅಲ್ವಾ? ಚಿಕ್ಕದು ತಗೊಳ್ಳಿ, ಇಟ್ಸ್ ಆಲ್ವೇಸ್ ಬೆಸ್ಟ್. ಡಿಫ್ರೆಂಟ್ ಫ್ರೇಗ್ರೆನ್ಸಸ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ನಾವು ಲೆಟ್ಸ್ ಗೋ. ಎವ್ರಿ ವೀಕ್ ನಾನು ಹೋಗೋದು ಅಲ್ಜಿಮಿ ಮಾಲ್ಗೆ, ಬಿಕಾಸ್ ಮನೆಗೆ ಹತ್ರ ಆ್ಯಂಡ್ ಎಲ್ಲ ಐಟಮ್ಸ್ ಸಿಗುತ್ತೆ ಅಂತ. ಬಟ್ ಇವತ್ತು ಅಲೇನ್ ಮಾಲ್ಗೆ ಹೋಗೋಣ ಅಂತ ಫಾರ್ ಅ ಚೇಂಜ್. ಆ್ಯಂಡ್ ಜಾಸ್ತಿ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ ಬಿಕಾಸ್ ವೀಕೆಂಡ್ ಅಲ್ವಾ. ಇಲ್ಲಿ ಮಾಲ್ ಒಳಗಡೆ ಇಂಡೋರ್ ಐಸ್ ರಿಂಕ್ ಇದೆ. ಐಸ್ ಸ್ಕೇಟಿಂಗ್ನ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಲೆಟ್ ಮಿ ನೋ. ಐಸ್ ರಿಂಕ್ ಹತ್ರ ಬಂದಿದ್ದೀವಿ. ಈ ಸಮಯ ನೋಡ್ತಾ ಇದ್ವಿ, ಸೊ ಐ ಥಾಟ್ ಓಕೆ ಟ್ರೈ ಮಾಡೋಣ. ಮಾಲ್ ಒಳಗಡೆ ಐಸ್ ರಿಂಕ್ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ವಿ. ಸೊ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ, ಚಿಕ್ಕ ಮಕ್ಕಳಿಂದನೂ ದೊಡ್ಡವರು. ಸೊ ವಿ ಆರ್ ಟ್ರೈಯಿಂಗ್ ದ ಫಸ್ಟ್ ಟೈಮ್. ಇದನ್ನು ಲೀಜರ್ ಆಕ್ಟಿವಿಟಿ ಥರನೂ ಮಾಡ್ಬೋದು ಅಥವಾ ಗ್ರೂಪ್ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ಬೋದು. ಪರ್ ಪರ್ಸನ್ 50 ದಿರಮ್ನ ಚಾರ್ಜ್ ಮಾಡಿದ್ರು ಫಾರ್ 1 hour. ಆ್ಯಂಡ್ ಇದು ಸ್ಕೇಟಿಂಗ್ ಶೂಸ್. This is fun, but practice ಬೇಕು. ಮುರಿದ್ರೆ ಐಸ್ ಇದೆ ನೆಲದಲ್ಲಿ, ಗಟ್ಟಿ ಐಸ್ ತಾಗುತ್ತೆ. ಹುಷಾರಾಗಿರ್ಬೇಕಪ್ಪ. ಮಕ್ಕಳೆಲ್ಲ ಬಿದ್ದು ಒದ್ದಾಡಿ ಮಜಾ ಮಾಡ್ತಾ ಎಲ್ಲಿ ನನಗೆ ತಾಗಿಸ್ತಾರಂತ ಭಯ. ಅವರೆಲ್ಲ ಫುಲ್ ಪ್ರಾಕ್ಟೀಸಲ್ಲಿ ಇದಾರಲ್ಲ. ದಿಸ್ ಇಸ್ ಮೈ ಫಸ್ಟ್ ಟೈಮ್. ಇಟ್ಸ್ ಗುಡ್. ಕಾಲೆಲ್ಲ ನಮ್ ಆಗಿದೆ. ನಾನು ಹಾಗೆ ಸ್ವಲ್ಪ ರೌಂಡ್ಸ್ ಹಾಕಿ ಅಲ್ಲಿ ಬಂದು ಕೂತ್ರೆ ದೀಪು ಅವರು ತುಂಬ ರೌಂಡ್ಸ್ ಹಾಕಿದ್ರು. ಹಿ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಇಷ್ಟಪಟ್ಟು ಜಾಸ್ತಿ ಹೊತ್ತು ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ರು. ಐಸ್ ರಿಂಕ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು, ಬಟ್ ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಬೇಕು. ಯಾಕೆ ಗೊತ್ತಾ? ಚಿಕ್ಕ ಮಕ್ಕಳು ಬಿದ್ದರೆ ಕಮ್ಮಿ ಹೈಟಿಂದ ಬೀಳ್ತಾರೆ. ನಾವು ಎತ್ತರದಿಂದ ಸ್ವಲ್ಪ ಬೀಳ್ತೀವಲ್ಲ, ಬಿದ್ದು ಎಲ್ಲಿ ಬ್ಯಾಕ್ ಪೇನ್ ಬರುತ್ತೆ, ಸೊಂಟ ನೋವು ಬರುತ್ತೆ ಅಂತೆಲ್ಲ ಭಯ ಆಗುತ್ತೆ. ಬಟ್ ಪ್ರಾಕ್ಟೀಸ್ ಬೇಕು. ಈಸಿಲಿ ಸ್ಲಿಪ್ ಆಗ್ತೀವಿ ಗ್ರಿಪ್ ಇಲ್ಲ ಅಂದರೆ. ಅದು ಬೇರೆ ಮಕ್ಕಳಲ್ವ, ಅವರು ಜುಯಿ ಬರ್ತಾ ಇದ್ದಾರೆ. ಸೊ ಕೇರ್ಫುಲ್ಲಾಗಿ ಹೋಗಬೇಕು. ಬಟ್ ಆ್ಯಕ್ಚುಲಿ ಪ್ರಾಕ್ಟೀಸಿಂದ ತಾನೇ ಎಲ್ಲನೂ ಕಲಿಯೋದಕ್ಕೆ ಸಾಧ್ಯ. ಬಟ್ ಅದು ಆ್ಯಕ್ಚುಲಿ ನೈಸ್. ಇಷ್ಟು ದಿನ ಎಕ್ಸೈಟ್ಮೆಂಟಿಂದ ಏನಿದು ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ವಲ್ಲ. ಇಟ್ಸ್ ಫನ್. ವಿ ಶುಡ್ ಟ್ರೈ ಇಟ್ ಅಗೇನ್. ನಿಮ್ಮ ಹತ್ರ ಹಾಗೆ ಮಾತಾಡ್ತಾ ಕಣ್ಣು ಪಕ್ಕದಲ್ಲಿರುವಂಥ ಐಸ್ ಕ್ರೀಮ್ ಸ್ಟೋರ್ಗೆ ಹೋಯಿತು. ಎನಿವೇಸ್ ಲಾಸ್ಟ್ ಫ್ಯೂ ಡೇಸ್ ಅಲ್ವಾ ಅಂತ ತುಂಬ ಫ್ಲೇವರ್ಸ್ನ ಟ್ರೈ ಮಾಡಿ ಒಂದಕ್ಕೆ ಸೆಟ್ಲ್ ಆದೆ. ಬಟ್ ಇಟ್ ವಾಸಂಟ್ ದಟ್ ಗ್ರೇಟ್. ಎನಿವೇಸ್ ಇಲ್ಲಿರುವಂಥ ಪ್ರತಿ ಸ್ಟೋರ್ ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರ್ ಮಾಡಿರ್ತಾರೆ ಗೊತ್ತಾ. ವಾವ್, ಎಷ್ಟೊಂದು ಚೆನ್ನಾಗಿದೆಯಲ್ಲ ಪೇಸ್ಟ್ರೀಸ್. ಇಲ್ಲಿಂದ ನಾವು ಹೋಗಿದ್ದು ಕ್ಯಾರಿಫೋಗೆ, ಬಿಕಾಸ್ ನಮ್ಮ ವೀಕ್ಲಿ ಗ್ರೋಸರಿ ಶಾಪಿಂಗ್ ಆಗಬೇಕಲ್ವಾ. My favorite Belgian chocolate ಕೂಡ. ಚಾಕ್ಲೇಟ್ ಬ್ಯಾಗ್. ಡಿನ್ನರ್ಗೆ ಚಿಲ್ಲೀಸ್ ರೆಸ್ಟೋರೆಂಟ್ಗೆ ಬಂದ್ವಿ ಬಿಕಾಸ್ ಏನಾದರೂ ಹೆಲ್ದಿ ತಿನ್ನೋಣ ಅಂತ. ಇಲ್ಲಿ ಮಾರ್ಗರಿಟಾ ಚಿಕನ್ ವಿತ್ ರೈಸ್ ಆ್ಯಂಡ್ ಬೀನ್ಸ್ ವಿತ್ ಮಿಕ್ಸ್ ವೆಜಿಟೇಬಲ್ಸ್ ಇತ್ತು. ಅದರ ಜೊತೆಗೆ ಗಾರ್ಲಿಕ್ ಬ್ರೆಡ್. ಇದನ್ನೆಲ್ಲ ತಿಂತ ಹಾಗೆ ಹೊರಗಡೆ ಬರಬೇಕಾದ್ರೆ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು ಮಾಲಲ್ಲಿ. ಇಂಡಿಯನ್ ಮಾಲ್ಸಲ್ಲೂ ಆ್ಯಕ್ಟಿವಿಟೀಸ್ ಮಾಡ್ತಾರಲ್ಲ, ಅದೇ ರೀತಿ ಇಲ್ಲಿ ಕಿಡ್ಸ್ನ ಎಂಗೇಜ್ ಮಾಡೋದಕ್ಕೆ ಬ್ಯೂಟಿಫುಲ್ ಟೆಡೀಸ್ನೆಲ್ಲ ಇಟ್ಟಿದ್ರು. ಎನಿವೇಸ್ ನಾವು ಕಮ್ ಲೆಟ್ಸ್ ಗೋ ಹೋಮ್ ಕ್ವಿಕ್ಲಿ ಆ್ಯಂಡ್ ಚಿಟ್ ಚಾಟ್ ಮಾಡೋಣ. ವಿ ಆರ್ ಫೈನಲಿ ಹೋಮ್. ಅನ್ಕೊಂಡಿದ್ವಿ ಅಲ್ಲೇ ಮಾತಾಡೋಣ ಅಂತ, ಬಟ್ ಸಂಡೇ ಆಗಿದ್ರಿಂದ ತುಂಬ ಜನ ಇದ್ರು. ಸೊ ಜಾಸ್ತಿ ನಾಯ್ಸ್ ಇರುತ್ತೆ ಬೇಡ ಅಂತ ಮನೆಗೆ ಬಂದ್ಮೇಲೆ ಇವಾಗ ಕೂತು ಮಾತಾಡ್ತಾ ಇದ್ವಿ. ಏನು ಮಾಡಿದ್ವಿ? ವಿ ಜಸ್ಟ್ ಡಿಡ್ ಸಮ್ ಗ್ರಾಸರಿ ಶಾಪಿಂಗ್ ಆ್ಯಂಡ್ ಡಿನ್ನರ್ ಅಲ್ವಾ. ಡಿನ್ನರ್ಗೆ ನೀವು ನೋಡಿರೋ ಥರ ಗಾರ್ಲಿಕ್ ಬ್ರೆಡ್ ವಿತ್ ಸಮ್ ವಾಟ್ ಇಸ್ ಇಟ್ ಮಾರ್ಗರಿಟಾ ಚಿಕನ್ ಅನ್ನ ಆಪ್ಟ್ ಮಾಡಿದ್ವಿ. ಸೊ ಇವಾಗ ಮನೆಗೆ ಬಂದಿದ್ದೀವಿ. ವಿ ಆರ್ ಗೋಯಿಂಗ್ ಟು ಇಂಡಿಯಾ. ಎಸ್, ನಾವು ಇಂಡಿಯಾಗೆ ಬರ್ತಾ ಇದ್ದೀವಿ. ಏನಿದು, ಓ ಮೈ ಗಾಡ್, ಎಲ್ಲರೂ ಹೊರದೇಶಕ್ಕೆ ಹೋದರೆ ತುಂಬ ವರ್ಷ ಅಲ್ಲಿರ್ತಾರೆ, ಬಟ್ ನೀವು ಯಾಕೆ ಇಷ್ಟು ಬೇಗ ಬರ್ತಾ ಇದ್ದೀರಾ ಅಂದರೆ ಇಟ್ಸ್ ಅ ಪರ್ಸ್ನಲ್ ಚಾಯ್ಸ್. ಯಾಕೆ ಚೂಸ್ ಮಾಡಿದ್ರಿ ಇಂಡಿಯಾಗೆ ಹೋಗಬೇಕು ಅಂತ? ಇಂಡಿಯಾದ ಎಸ್ಪೆಷಲಿ ನಂಗೆ ಬೆಂಗಳೂರು ತುಂಬ ಫೇವ್ರೆಟ್ ಪ್ಲೇಸ್. ಅಲ್ಲಿ ಗ್ರೀನ್ರಿ ಇದೆ, ಮತ್ತು ವರ್ಕಿಂಗ್ ಅಟ್ಮಾಸ್ಫಿಯರು, ಕೊಲೀಗ್ಸ್ ಎಲ್ಲ. ಅಲ್ಲಿ ಸ್ಟೈಲ್ ಆಫ್ ಅಂದರೆ ಪೇಷಂಟ್ ನೋಡೋದು ಅದೇ ಡಿಫ್ರೆಂಟ್.
ನಂಗೆ ಅಲ್ಲೇ ಇಷ್ಟ. ಬಟ್ ಆಸ್ ಅ ಪರ್ಸನ್ ಇವಾಗ ತುಂಬಾ ಜನಕ್ಕೆ ಪಾಪ ಆಸೆ ಇರುತ್ತೆ ಹೊರದೇಶಕ್ಕೆಲ್ಲ ಬರಬೇಕು ಅಂತ. ಇಲ್ಲಿ ವಾಟ್ ಇಸ್ ದ ಪ್ರಾಬ್ಲಮ್ ಅಂತ? ಎಲ್ಲ ಚೆನ್ನಾಗಿದೆ. ಇಲ್ಲಿ ಲೈಫ್ ಸ್ಟೈಲು, ಕ್ಲೀನ್ಲಿನೆಸ್, ರೋಡ್ಸ್, ರೂಲ್ಸ್ ಎಲ್ಲ ಸಖತ್ತಾಗಿದೆ. ಬಟ್ ಅದು ಅವರವ್ರಿಗೆ ಇಂಡಿವಿಜುವಲ್ ಚಾಯ್ಸ್ ಇದೆ. ಕೆಲವರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ತುಂಬಾ ಇಷ್ಟ ಆಗಿದೆ? ನನಗೆ ತುಂಬಾ ಇಷ್ಟ ಆಗಿದೆ. ನನಗೆ ಓಕೆ, ಇಲ್ಲಿ ಕಂಟಿನ್ಯೂ ಮಾಡೋಣ ಅಂದ್ರೆ ಐ ಆಮ್ ಅಬ್ಸಲ್ಯೂಟ್ಲಿ ಓಕೆ. ಬಟ್ ಇವರ ಪರ್ಸನಲ್ ಡಿಸಿಷನ್, ಇಲ್ಲ ನನಗೆ ಇವಾಗ ವಾಪಸ್ ಇಂಡಿಯಾಗೆ ಹೋಗಬೇಕು ಅಂತ ಚೂಸ್ ಮಾಡಿದ್ದಾರೆ. ನನ್ನ ವರ್ಕ್ ಬಗ್ಗೆ ಹೇಳೋದಾದ್ರೆ ಆಬ್ವಿಯಸ್ಲಿ ಇಂಡಿಯಾಗೆ ಹೋದ್ರೆ ನನಗೇನು ವೀಕ್ನೆಸ್ ಅನ್ಸಲ್ಲ, ನನಗದು ಪ್ಲಸ್ ಪಾಯಿಂಟೇ ಆಗುತ್ತೆ. ನನಗೂ ಅಲ್ಲಿ ತುಂಬಾ ಬೋನಸ್ ಪಾಯಿಂಟ್ಸ್ ಇದೆ ಇಂಡಿಯಾಗೆ ಹೋಗಿ ವರ್ಕ್ ಮಾಡೋದಂದ್ರೆ. ಜಾಸ್ತಿ ಐಡಿಯಾಸ್ ಇದೆ ನನಗೇನು ಮಾಡಬೇಕು ಅಂತ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡುವಂಥ ಅವಕಾಶ ನನಗೂ ಸಿಗುತ್ತೆ. ಇವಾಗ ನಾನು ಹೇಳ್ದಾಗೇನೆ ಲೈಫಲ್ಲಿ ಎಲ್ಲರಿಗೂ ಹ್ಯಾಪಿನೆಸ್ ವರ್ಸಸ್ ಫೈನಾನ್ಷಿಯಲ್ ಅಂದರೆ ಹಣ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಅವರವರ ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ದೀಪು ಸದ್ಯಕ್ಕೆ ಸೆಲೆಕ್ಟ್ ಮಾಡಿರೋದು ಹಣಕ್ಕಿಂತ ಜಾಸ್ತಿ ನಮಗೆ ಪೀಸ್ ಆಫ್ ಮೈಂಡ್, ಹ್ಯಾಪಿನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ನನಗೆ ನನ್ನದೇ ಆದಂಥ ಜಾಗ ಮಿಸ್ಸಿಂಗ್ ಆಗ್ತಾ ಇದೆ ಅಂತ ಇವರ ಅಭಿಪ್ರಾಯ. ಇಷ್ಟಪಟ್ಟು ಇಲ್ಲಿ ಬಂದಿದ್ವಿ, ಅದೇ ರೀತಿ ಇಷ್ಟಪಟ್ಟು ವಾಪಸ್ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಮತ್ತೆ ಯಾವತ್ತಾದ್ರೂ ಇಷ್ಟಪಟ್ಟು ಮತ್ತೊಂದು ದೇಶಕ್ಕೆ ಬರುವಂಥ ಸಾಧ್ಯತೆ ಇದೆ, ಅಥವಾ ಇದೇ ದೇಶಕ್ಕೆ ಬರುವಂಥ ಸಾಧ್ಯತೆ ಇದ್ದು ನಮ್ಮ ಮನಸ್ಸು ಬದಲಾದ್ರೆ ವೈ ನಾಟ್, ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್. ಬಟ್ UAE ಇಸ್ ಅ ಬ್ಯೂಟಿಫುಲ್ ಪ್ಲೇಸ್. ನಿಮ್ಗೆ ಯಾರಿಗಾದ್ರೂ ಬರಬೇಕು ಅಂದರೆ ಸ್ಪೆಷಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು, ಇಂಡಿಪೆಂಡೆಂಟ್ ಆಗಬೇಕು, ಚೆನ್ನಾಗಿ ಗ್ರೋತ್ ಆಗಬೇಕು ಲೈಫಲ್ಲಿ, ಚೆನ್ನಾಗಿ ವರ್ಕ್ ಮಾಡಬೇಕು ಅಂದರೆ ಎಲ್ಲ ಇಟ್ಸ್ ಅ ಲವ್ಲಿ ಪ್ಲೇಸ್, ಆಯಿತಾ? ಸೊ ಯು ಕ್ಯಾನ್ ಕನ್ಸಿಡರ್ ದಿಸ್ ಪ್ಲೇಸ್. ಇಲ್ಲಿ ಡೆಫಿನೆಟ್ಲಿ ಫೈನಾನ್ಷಿಯಲ್ ಗ್ರೋತ್ಗೆ ಒಳ್ಳೆ ಪೊಟೆನ್ಷಿಯಲ್ ಇದೆ. ಇವತ್ತೇ ಲಾಸ್ಟ್. ಇದಾದ್ಮೇಲೆ ಮತ್ತೆ ನಾನು ಹೊರಗಡೆ ಹೋಗೋದು ಯಾವಾಗ ಅಂದರೆ ವಾಪಸ್ ಇಂಡಿಯಾಗೆ ಹೋಗ್ಬೇಕಾದ್ರೆ, ಫ್ಲೈಟ್ ಕ್ಯಾಚ್ ಮಾಡೋದಕ್ಕೆ ಏರ್ಪೋರ್ಟ್ ಹೋಗ್ಬೇಕಾದ್ರೆ ಮಾತ್ರ. ಸೊ ಇವತ್ತು ಹೇಗಿದ್ರು ಹೋಗಿದ್ವಲ್ಲ, ಸೊ ಕೆಲವೊಂದು ಚಾಕ್ಲೇಟ್ಸ್ ತಂದಿದ್ದೀನಿ. ಇದು ಬೆಲ್ಜಿಯನ್ ಚಾಕ್ಲೇಟ್, ಆ್ಯಂಡ್ ಇಲ್ಲಿ ಡೈರಿ ಮಿಲ್ಕ್ ಹೇಸಲ್ ನಟ್ಟದಿದೆ, ಲಿಂಡ್ ತಂದಿದ್ದೀನಿ, ಆ್ಯಂಡ್ ಫೆರರೋಶರ್, ರ್ಯಾಫೆಲೋ, ಇನ್ನೇನಪ್ಪ ಇದು ಆಲ್ಮಂಡ್ ಟಾಫಿ, ಆಮೇಲೆ ಡೇಟ್ಸ್. ನನ್ನ ಅಣ್ಣನಿಗೆ ಈ ಚಾಕ್ಲೇಟ್ ಡೇಟ್ಸ್ ಅಂದರೆ ಇಷ್ಟ, ಸೊ ಇದನ್ನು ತಗೊಂಡೆ. ನಾನು ಈ ಸತಿ ಎಷ್ಟೇ ಚಾಕ್ಲೇಟ್ಸ್ ತಗೊಂಡಿದ್ದು ಬಿಕಾಸ್ ನಮ್ಮ ಲಗೇಜೇ ತೀರಾ ಜಾಸ್ತಿ ಇರುತ್ತೆ. ಸೊ ಮನೆಯವ್ರಿಗೆ ಹೋಗ್ತಾ ಒಂದು ಸ್ವಲ್ಪ ಸ್ವೀಟ್ಸ್ ಇರಲಿ ಅಂತ ಅಮ್ಮನ ಮನೆಗೆ ಹಾಗೆಯೇ ನಮ್ಮ ಮನೆಗೆ ಅಂತ ತಗೊಂಡಿದ್ದೀನಿ. ದ್ಯಾಟ್ಸ್ ಇಟ್. ಸೊ ಈ ಸತಿ ನೋ ಶಾಪಿಂಗ್ ಬಿಕಾಸ್ ನಮ್ಮದೇ ಆದಂಥ ಲಗೇಜ್ ತುಂಬ 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 ಜಾಸ್ತಿ ಆಗಿರುತ್ತೆ. ಅದಕ್ಕೂ ಸೇರಿಸಿ ಎಕ್ಸ್ಟ್ರಾ ಲಗೇಜ್ ಇದ್ದರೆ ತುಂಬ ಕಷ್ಟ ಆಗುತ್ತೆ ಅಂತ ಜಸ್ಟ್ ಕೀಪಿಂಗ್ ಇಟ್ ಸಿಂಪಲ್. ಲಾಸ್ಟ್ ವೀಕಲ್ಲ, ಸೊ ನನ್ನ ಫೇವ್ರೆಟ್ ಫ್ರೂಟ್ಸ್ನ ನಾನಿಲ್ಲಿ ತಗೊಂಡೆ. ಇದು ನೆಕ್ಟರಿನ್ ಅಂತ ಹೇಳ್ತೀವಿ, ಆ ಫ್ರೂಟ್ ಇದು ಬ್ಯೂಟಿಫುಲ್ ಆಗಿ ಜ್ಯೂಸಿಯಾಗಿ ಸ್ವೀಟ್ ಆಗಿರುತ್ತೆ. ಸೊ ಇದನ್ನು, ಆ್ಯಂಡ್ ನನ್ನ ಫೇವ್ರೆಟ್ ಇಲ್ಲಿ ಚೆರಿ ಅಲ್ಟಿಮೇಟ್ ಕ್ವಾಲಿಟಿ ಸಿಗುತ್ತೆ, ಅದನ್ನು 2 ಬಾಕ್ಸ್ ತಂದಿದ್ದೀನಿ. ಸೊ ಈ ಚೆರೀಸ್ ಯಮ್, ಇದ್ರ ಜೊತೆಗೆ ಸಮ್ ಸ್ಟ್ರಾಬೆರೀಸ್, ಫ್ರೆಶ್ ಸ್ಟ್ರಾಬೆರೀಸ್ ಗೊತ್ತಾ, ಆ್ಯಂಡ್ ಪ್ಲಮ್, ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಪ್ಲಮ್. ಪ್ಲಮ್ ಅಂದರೆ ಈ ಥರ, ಆ್ಯಂಡ್ ಬ್ಲ್ಯಾಕ್ ಗ್ರೇಪ್ಸ್. ಇದು ಈಜಿಪ್ಟ್ ಗ್ರೇಪ್ಸ್. ಎಷ್ಟು ದೊಡ್ಡದಿದೆ ಗೊತ್ತಾ, ಇಷ್ಟು ದೊಡ್ಡದಿದೆ ಒಂದು ಗ್ರೇಪ್ಸ್. ಸೊ ಇದನ್ನು ತಂದಿದ್ದೀನಿ. ಎನಿವೇಸ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಫೈನಲ್ ವೀಕ್ ಅಲ್ಲ, ನನಗೂ ಒಂದು ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ ಇಲ್ಲಿ. ಈ ವಿಡಿಯೋ ಇಷ್ಟು ಅದರಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ. ಎಷ್ಟು ಖುಷಿ ಆಗ್ತಾ ಇದೆ ನಾವು ವಾಪಸ್ ಬರ್ತಾ ಇದ್ದೀವಿ ಅಂತ ಅದನ್ನು ತಿಳಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್.